ಗಾಂಜಾ ವ್ಯಸನಿಗಳಿಂದ ಹಲ್ಲೆಗೊಳಗಾದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕಾರ್ಯಕರ್ತರನ್ನ ಉಳ್ಳಾಲ ಪೊಲೀಸರು ಠಾಣೆಗೆ ಕರೆದೊಯ್ದು ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿ ಇದರ ವಿರುದ್ಧ ಸಿಎಫ್ಐ ಮಂಗಳೂರು ಜಿಲ್ಲಾ ಸಮಿತಿಯ ವತಿಯಿಂದ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಪ್ರತಿಭಟನೆ ನಡೆಯಿತು. ಸಿಎಫ್ಐ ರಾಜ್ಯ ಸಮಿತಿ ಸದಸ್ಯ ಸಾದಿಕ್ ಜಾರತ್ತಾರು ಮಾತನಾಡಿ, ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಇದನ್ನ ಮನಗಂಡ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಈ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯಾದ್ಯಂತ ಝೀರೋ ಡ್ರಾಪ್ ಔಟ್ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮ ನಡೆಸಿ ಹಿಂದಿರುಗುತ್ತಿದ್ದ ವೇಳೆ ಗಾಂಜಾ ವ್ಯಸನಿಗಳು ಕ್ಯಾಂಪಸ್ ಫ್ರಂಟ್ ಆಫ್ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಬಳಿಕ ಸ್ಥಳಕ್ಕಾಗಮಿಸಿದ ಉಳ್ಳಾಲ ಪೊಲೀಸರು ಹಲ್ಲೆಗೊಳಗಾದವರನ್ನೇ ಬಂಧಿಸಿ ಠಾಣೆಗೆ ಕರೆದೊಯ್ದು ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಾವು ಹೋರಾಟಗಳನ್ನು ನಿಲ್ಲಿಸುವುದೇ ಇಲ್ಲ. ಸತ್ಯಕ್ಕಾಗಿ ಮತ್ತು ನ್ಯಾಯಕ್ಕಾಗಿ ನಾವು ಹೋರಾಟಗಳನ್ನು ನಡೆಸುತ್ತಲೇ ಇರುತ್ತೇವೆ. ಮತ್ತೆ ಇಲ್ಲಿ ಹೇಳಲಿಕ್ಕಿರುವುದೇನೆಂದರೆ, ಆ 3 ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ನ್ಯಾಯವನ್ನು ಒದಗಿಸಿಕೊಡಲು ಇಲ್ಲಿನ ಸರ್ಕಾರಗಳು ಸಾಧ್ಯವಾಗದೇ ಇದ್ದರೆ ನಮ್ಮ ಮುಂದಿನ ಹೋರಾಟಗಳಿಗೆ ತಯಾರಾಗಬೇಕಾಗಿದೆ. ನಾವು ಮುಂದೆ ಒಂದು ತೀವ್ರವಾದಂತಹ ಹೋರಾಟಗಳನ್ನು ನಡೆಸಿ ಇಡೀ ವಿದ್ಯಾರ್ಥಿ ಸಂಘಟನೆಗಳನ್ನು ಕೇವಲ ಕ್ಯಾಂಪಸ್ ಫ್ರಂಟ್ ಮಾತ್ರವಲ್ಲ, ಮಂಗಳೂರಿನ ಮಾತ್ರವಲ್ಲ, ಇಡೀ ಕರ್ನಾಟಕದ ವಿದ್ಯಾರ್ಥಿಗಳನ್ನು ಸೇರಿಸಿ ಉಳ್ಳಾಲದ ಪೊಲೀಸ್ ಸ್ಟೇಷನ್ ಎದುರಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಲು ನಾವು ತಯಾರಿದ್ದೇವೆ. ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಉಳ್ಳಾಲ ಪೊಲೀಸರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರಂತೆ. ಆ ಪ್ರಶ್ನೆಗಳಿಗೆ ಉಳ್ಳಾಲ ಪೊಲೀಸರ ಕೇಳಿ ಬಹಿರಂಗವಾಗಿ ಉತ್ತರ ಹೇಳ್ತಾ ಇದ್ದೇವೆ. ನೀವು ಏನು ಭಯೋತ್ಪಾದಕರಂತ ಕೇಳಿದ್ರಂತೆ. ಈ ದೇಶದ ಸಂವಿಧಾನವನ್ನ, ಈ ದೇಶದ ಸಮಗ್ರತೆಯನ್ನ, ಈ ದೇಶದ ಸಾರ್ವಭೌಮತೆಯನ್ನ ಉಳಿಸಲಿಕ್ಕೆ ಬೇಕಾಗಿ ನಾವು ಕೆಲಸ ಮಾಡ್ತೇವೆ. ಅದು ನಿಮಗೆ ಭಯೋತ್ಪಾದನೆಯಾಗಿ ಕಂಡ್ರೆ ಅದು ನಮ್ಮ ತಪ್ಪಲ್ಲ. ಅಂತ ಭಯೋತ್ಪಾದನೆ ಮಾಡಲಿಕ್ಕೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕಟಿಬದ್ಧವಾಗಿದೆ. ನಾವು ಅದನ್ನು ಮಾಡಿಯೇ ಮಾಡ್ತೇವೆ. ಇನ್ನು ನಾವು ಏನು ದೇಶದ್ರೋಹಿಗಳು ಅಂತ ಹೇಳ್ತಾರಂತೆ. ಈ ದೇಶದಲ್ಲಿರುವಂಥ ಕಾನ್ಸ್ಟಿಟ್ಯೂಷನ್ ಅನ್ನು ಉಳಿಸಲಿಕ್ಕೆ, ಈ ದೇಶದಲ್ಲಿರುವಂಥ ನಡೆಯುವಂಥ ಅನ್ಯಾಯವನ್ನು ಅದು ಅನ್ಯಾಯ ಅಂತೇಳಿ ಕೇಳಲಿಕ್ಕೆ ನಾವು ನಮ್ಮ ಸಂಘಟನೆಯನ್ನು ಕಟ್ಟಿಕೊಂಡಿದ್ದೇವೆ. ಅದು ನಮ್ಮ ಕೊನೆಯ ಇರುವವರೆಗೂ ನಾವು ಕೇಳ್ತೇವೆ. ಅದು ನಿಮಗೆ ದೇಶದ್ರೋಹವಾಗಿ ಕಂಡ್ರೆ. ಈ ಸಂದರ್ಭ ಪ್ರತಿಭಟನೆಯಲ್ಲಿ ಸಿಎಫ್ಐ ಮಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷ ಇಹ್ತಿಶಾಮ್, ಕೋಶಾಧಿಕಾರಿ ಸುಲ್ತಾನ್, ಕ್ಯಾಂಪಸ್ ಫ್ರಂಟ್ ಆಫ್ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸರ್ಫುದ್ದೀನ್ ಮಂಗಳೂರು, ಕಾರ್ಯದರ್ಶಿ ಅಶ್ರಫ್ ಜೋಕಟ್ಟೆ ಮೊದಲಾದವರು ಭಾಗವಹಿಸಿದರು. ಕಾನೂನೇ ಅನ್ಯಾಯವಾದರೆ